35 ಲಕ್ಷ ರೂಪಾಯಿ ಇದು ಮಾಡಿದ್ದಾರೆ. ಒಂದು 25 ಲಕ್ಷ ಬ್ಯಾಂಕಿಗೆ, ಒಂದು 10 ಲಕ್ಷ ರೂಪಾಯಿ ಚಿನ್ನ ಹಣ ಬಿಟ್ಟು ಇದು ಮಾಡಿದ್ದಾರೆ. ನಾನು ಮೊನ್ನೆ ಹೇಳಿದ್ದಕ್ಕೆ ಮನೆಯಿಂದ ಹೋದರು, ಮನೆಯಿಂದ ನನ್ನ ಹತ್ರ ಹೇಳಿದ್ರು ನನ್ನ ಡ್ರೆಸ್ ಇಲ್ಲ, ನನಗೆ ಹಾಕಲಿಕ್ಕೆ ಡ್ರೆಸ್ ಇಲ್ಲ, ನಾನು ತುಮಕೂರಿಗೆ ಹೋಗಿದ್ದೇನೆ, ನಾನು ಹಾಕಿದ ಡ್ರೆಸ್ಸಲ್ಲಿದ್ದೇನೆ. ಒಂದು ದಿವಸ ಮನೆಯಲ್ಲಿ ಇದ್ದಾಗ 2-3 ಜನ ಅವ್ರ ಜೊತೆಯಲ್ಲಿ ಬಂದಿದ್ದರು. ಆಗ ನಾನು ಹೇಳಿದೆ, ಎಂಥ ಭಾವ ಇದು ಯಾರು, ನಾನು ಅವತ್ತು ರಾತ್ರಿ ಮನೆಯಲ್ಲಿ ಹೊರಟದೆ, ಎಂಥ ವಿಷಯ ಅಂತ. ನಾನು ಹೇಳಿದೆ, ಜನವನ್ನು ಈ ಮನೆಗೆ ಕಾಲಿಡಬಾರ್ದು, ಇವತ್ತೇ ಲಾಸ್ಟ್ ಮಾಡಬೇಕು, ಇವತ್ತಿನ ನಂತರ ಈ ಮನೆಯಲ್ಲಿ ಯಾರನ್ನು ಕರ್ಕೊಂಡು ಬರಬಾರ್ದು. ತುಮಕೂರಿನಲ್ಲಿ ಕಾರಿಗೆ ಬೆಂಕಿ ಹಚ್ಚಿ ಕೊಲೆಗೈದಲ್ಲಿ ಒಬ್ಬರು ಇಸಾಕ್ ಮದ್ದಡ್ಕ ಅವರ ಭಾವ ಇದ್ದಾರೆ. ಇಸಾಕ್ ಮದ್ದಡ್ಕ ಅವರ ಬಗ್ಗೆ ಕೇಳಬೇಕು. ಸರ್ ನಮಸ್ತೆ, ನಿಮ್ಮ ಹೆಸರು? ಅಬ್ದುಲ್ ಲತೀಫ್. ಓಕೆ, ಇಸಾಕ್ ಹೇಗಿದ್ದರು? ಇಸಾಕ್ ಒಳ್ಳೆ ರೀತಿಯಲ್ಲಿದ್ದರು, ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ತಾಯಿದ್ರು, ಅವ್ರದ್ದು ಯಾವ ಪ್ರಾಬ್ಲಮ್ ಇಲ್ಲ. ಅವರನ್ನು ತಲೆ ಕಡಿಸಿ ಈ ಥರ ಮಾಡಿ ಹಣ ದೋಸ್ತಿ, ಮನೆಯೆಲ್ಲ ಅಡವಿಟ್ಟು, ಬಂಗಾರ ಅಡವಿಟ್ಟು ಈ ಥರ ಮಾಡಿ ಒಂದು 5-6 ತಿಂಗಳಿಂದ ಸಂಪರ್ಕ ಇವರೇ. ಸ್ವಾಮೀಜಿ ಮನೆಗೆ ಬರ್ತಾರೆ ಹೋಗ್ತಾರೆ, ಅವ್ರ ಹೆಂಡತಿ ಮಕ್ಕಳು ಬರ್ತಾರೆ, ಇದೇ ಒಳ್ಳೆ ರೀತಿಯಲ್ಲಿದ್ದರು. ಮತ್ತು ಒಂದು ದಿವಸ 2-3 ದಿವಸ ಜನ ಇದ್ದರು. ನನಗೆ ಎಂಥ ವಿಷಯ ಅಂತ, ಏನಿಲ್ಲ ನಾವು ವ್ಯವಹಾರದ ವಿಷಯ ಅಂತ ಇದೇ ಇತ್ತು. ಕಲ್ಲಿನ ಕೋರ ವ್ಯಾಪಾರ ಮಾಡ್ತೇವೆ ನಾವು, ಇದು ಹಾಗೆ ಹೇಗೆ ಅಂತ ಇತ್ತು, ಬೇರೆ ವಿಷಯ ಗೊತ್ತಿಲ್ಲ. ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೆದಾರೆ, ಚೆನ್ನಾಗಿ ಮಾತಾಡ್ತಾಯಿದ್ರು, ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ನೋಡ್ತಾಯಿದ್ರು. ಇಷ್ಟುವರೆಗೆ ಮಗಳನ್ನು ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಮನೆ ಮಾರಿ ಇದೆಲ್ಲ ಮಾಡಿ ಮತ್ತೊಂದು ಮನೆಗೆ ಅವರು ಒಂದು ಅಡವಿಟ್ಟು ಇವರಿಗೆ ಹಣ ಕೊಟ್ಟಿದ್ದಾರೆ. ಎಷ್ಟು ಈಗ ಮನೆಯೊಂದು ಅಡವಿಟ್ಟಿದ್ದಾರೆ, ಚಿನ್ನ ಎಲ್ಲ ಮಾರಿದ್ದಾರೆ ಅಂತ ಹೇಳ್ತೀರಿ, ಎಷ್ಟು ತಗೊಂಡೋಗಿ? 35 ಲಕ್ಷ ರೂಪಾಯಿ ಇದು ಮಾಡಿದ್ದಾರೆ. ಒಂದು 25 ಲಕ್ಷ ಬ್ಯಾಂಕಿಗೆ, ಒಂದು 10 ಲಕ್ಷ ರೂಪಾಯಿ ಚಿನ್ನ ಹಣ ಬಿಟ್ಟು ಇದು ಮಾಡಿದ್ದಾರೆ. ಮತ್ತು ಇದು ಮನೆ ಮಾರಿದ್ದು ಸ್ವಲ್ಪ ಹಣ ಎಲ್ಲ ಇತ್ತು, ಸ್ವಲ್ಪ ಮನೆ ಮಾರಿದ್ದು ಅರ್ಧ ಇದು ಮನೆಗೆ ತಗೊಂಡಿದ್ದಾರೆ. ಅವರಿಗೆ ಸಾಲಗೆಲ್ಲ ಯಾವುದೂ ಇರಲಿಲ್ಲ. ಡ್ರೈವರು ಮಾಡ್ತಾಯಿದ್ರು, ಗಲ್ಫಲ್ಲಿ ತುಂಬ ಸಮಯ ಒಳ್ಳೆ ಜಾಬಲ್ಲಿದ್ದರು. ಅವರನ್ನು ತಲೆ ಕಡಿಸಿ ಈ ಥರ ಮಾಡಿದ್ದಾರೆ. ನೀವೊಂದು ಮಾತಾಡಿದ್ರಿ, ಯಾರೋ ಸ್ವಾಮೀಜಿಗಳು ಮನೆಗೆ ಬರ್ತಾಯಿದ್ರು, ಯಾರು ಸ್ವಾಮೀಜಿ ಅಂದರೆ ಅವರು ಗುರೂಜಿ ಅಂತ ಹೇಳ್ತಾಯಿದ್ರು. ಅವರದ್ದು ಇವರದ್ದು ವ್ಯಾಪಾರ, ಅವ್ರ ಹೆಂಡತಿ ಮಕ್ಕಳು ಬಂದಿದ್ದಾರೆ, ಧರ್ಮಸ್ಥಳವಾಗಿ ಕರ್ಕೊಂಡು ಬಂದಿದ್ದಾರೆ. ಇವರು ಮತ್ತು ಇಬ್ಬರು ಇವರ ಹತ್ರ ಇದ್ದರು, ಒಳ್ಳೆ ಜನ ಹಾಗೆ ಹೇಗೆ ಅಂತೇಳಿ ವ್ಯಾಪಾರ ಮಾಡ್ತಾ ಎಂಥ ವಿಷಯ ಅಂತ ಗೊತ್ತಿಲ್ಲ. ನಮ್ಮದು ಬಿಸ್ನೆಸ್ ಅಂತ, ನನಗೆ ಇವ್ರಿಗೆ ಹಣ ಕೊಡಲಿಕ್ಕೆ ಉಂಟು, ತುಂಬ ಹಣ ಕೊಡಲಿಕ್ಕೆ ಉಂಟು ಒಂದು ದಿವಸ ಹೇಳಿದ್ರು. ಇವರು ನನಗೆ ತುಂಬ ಹಣ ಬರಲಿಕ್ಕೆ ಉಂಟು, ಇವ್ರಿಗೆಲ್ಲ ನಾನು ಬೇಕಾದಷ್ಟು ಹಣ ಕೊಟ್ಟಿದ್ದೇನೆ ವ್ಯಾಪಾರ ವಿಷಯದಲ್ಲಿ. ಎಂಥ ವ್ಯಾಪಾರ ಅಂತ ಹೇಳಿಲ್ಲ ಅಂತ, ಇದೇ ವಿಷಯ. ನಾನು ಮೊನ್ನೆ ಹೇಳಿದ್ದಕ್ಕೆ ಮನೆಯಿಂದ ಹೋದರು, ಮನೆಯಿಂದ ನನ್ನ ಹತ್ರ ಹೇಳಿದ್ರು ನನ್ನ ಡ್ರೆಸ್ ಇಲ್ಲ, ನನಗೆ ಹಾಕಲಿಕ್ಕೆ ಡ್ರೆಸ್ ಇಲ್ಲ, ನಾನು ತುಮಕೂರಿಗೆ ಹೋಗಿದ್ದೇನೆ, ನಾನು ಹಾಕಿದ ಡ್ರೆಸ್ಸಲ್ಲಿದ್ದೇನೆ, ನಾನು ಬರೋದಿಲ್ಲ, ನನಗೆ ಉಜಿರೆಗೆ ಸಾವುಲ್ ಅಂತ ಹೇಳಿ ಉಜಿರೆ TB ಕ್ರಾಸ್ಗೆ ನಾನೊಂದು ಡ್ರೆಸ್ಸು ಅವರ ಮಿಸ್ಸಸ್ ಹತ್ರ ತಂಗಿ ಹತ್ರ ಹೇಳಿ ಅವರ ಡ್ರೆಸ್ಸು ತಂದು ಬೇಕರಿಯಲ್ಲಿ ಕೊಟ್ಟೆ, ಅಲ್ಲಿ ಅಂಗಡಿಯಲ್ಲಿ ಉಜಿರೆ TB ಕ್ರಾಸಲ್ಲಿ ಕೊಟ್ಟು ಅದರಲ್ಲಿ ಒಂದು 3,000 ಹಣವನ್ನು ಇಟ್ಟೆ, ಯಾಕೆ ಅವ್ರ ಖರ್ಚಿಗೆ ಇರಲಿ ಅಂತೇಳಿ. ಹಾಗೆ ಹೋಗಿದ್ದಾರೆ. ಮತ್ತೆ ನಾನು ಫೋನ್ ಮಾಡಿದೆ ನಾನು ಬರ್ತೇನೆ, ಮಂಗಳವಾರ ಬರ್ತೇನೆ, ನನಗೆ ಹಣ ಕೊಡ್ತೇನೆ ಅಂತ ಹೇಳ್ತೇನೆ. ಈಗ ನಾಟಕ ಮಾಡ್ತೇನೆ, ಹಣ ಕೊಡೋದಿಲ್ಲ, ನಂದು ತುಂಬ ಹಣ ತಗೊಂಡಿದ್ದೇನೆ, ಸೊ ಮಂಗಳವಾರ ಕೊಡ್ತೇನೆ ಅಂತ ಹೇಳಿದ. ಮತ್ತೆ ಹೇಳ್ತಾರೆ ನನಗೆ ಶುಕ್ರವಾರ ಕೊಡ್ತಾರೆ, ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದೆ. ನಾನು ಗುರುವಾರ ನನಗೆ 5 ಗಂಟೆ ಫೋನ್ ಹೇಳಿದೆ ಅವನದೊಂದು ನನ್ನ ಫ್ರೆಂಡಿಗೆ ಒಂದು 5,000 ರೂಪಾಯಿ ಕೊಡು. ಆಯಿತು, ನಾನು ಕೊಡ್ತೇನೆ, ಶುಕ್ರವಾರ ನಾನು ಕೊಡ್ತೇನೆ ಅಂತ ಹೇಳಿದೆ. ಆಯಿತು ಕೊಡ್ತೇನೆ, ನಾನು ಅವನಿಗೊಂದು ಗಾಡಿ ಅವನಿಗೆ ಒಂದು 5,000 ರೂಪಾಯಿ ಕೊಡು, ರೆಂಟಿದು ಅವನು ಕೊಡು, ಅದು ನಾನು ಬರ್ತೇನೆ, ಅದಕ್ಕೆ ನೀವು ಹೆದರಬೇಡಿ, ನಾನು ಟೆನ್ಷನ್ ಮಾಡಿ ರಫೀಕಾ ಅದು ಕಾರ್ ತಗೊಂಡೆ ಅವರಿಗೆ, ನಾನು ಕೊಡ್ತೇನೆ, ನೀವು ಟೆನ್ಷನ್ ಮಾಡಬೇಡಿ, ನೀವು ಆರಾಮ, ನಾನು ಬರ್ತೇನೆ ಅಂತ ಹೇಳಿದೆ. ಮಧ್ಯಾಹ್ನ ನಂತರ ನನಗೆ ಮಗದಾರ್ಕೆಯಿಂದ ಇಕ್ಬಾಲ್ ಅಂತ ಹೇಳಿ ಫೋನ್ ಇದೆ, ನಿಮ್ಮ ಬಾವ ಹೇಳಿದ್ದಾರೆ. ಇಲ್ಲ ನನಗೆ ಅದು ಅವರು ಎಲ್ಲ ದಾವಣಿಗೆ ಅಲ್ಲಿ ಮರ್ಡರ್ ಆಗಿದೆ ಅಂತ ಹೇಳಿದೆ. ಮತ್ತು ತುಮಕೂರಿಂದ ಫೋನ್ ಬಂತು ಪೊಲೀಸ್ ಸ್ಟೇಷನಿಂದ, ಹೀಗೆ ನಿಮ್ಮ ಇಸಾಕ್ ಅವರು ಬಂದಿದ್ದಾರೆ. ಇಸಾಕ್ ಅವರು ನನಗೆ ಗೊತ್ತಿಲ್ಲ, ಗುರೂಜಿ ಅಂತೇಳಿ ತುಮಕೂರಿಗೆ ಹೋಗಿದ್ದಾರೆ, 8 ದಿವಸ ಆಯಿತು ಅಷ್ಟೇ ಹೇಳಿದೆ. ಮತ್ತು ಯಾರ ನಂಬರ್ ನನಗೆ ಗೊತ್ತಿಲ್ಲ, ನಾನು ಕೇಳಿ ಹೇಳಿದೆ, ನೋಡ್ತೇನೆ, ನನಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದೆ. ನನಗೆ ಅಷ್ಟೇ ಗೊತ್ತಲ್ಲದ, ಇವ್ರ ಫ್ರೆಂಡ್ಶಿಪ್ ಇದ್ದದ್ದು ಮಾತ್ರ ನನಗೆ ಗೊತ್ತಲ್ಲ ಅಂತ, ಬೇರೆ ವಿಷಯ ನನಗೆ ಗೊತ್ತಿಲ್ಲ. ಈಗ ಚಿನ್ನ ಅದು ಇದು ಅಂತ ಹೇಳ್ತಿದ್ದಾರೆ, ನಿಮಗೆ ಗೊತ್ತಿತ್ತು ಅದು? ಚಿನ್ನ ಅಂದರೆ ಅವರ ನನ್ನ ತಂಗಿದು ಮಗಳದುಂಟಲ್ಲ, ಅಡವಿಟ್ಟು ಹಣ ಕೊಟ್ಟಿದ್ದಾರೆ.
ವ್ಯಾಪಾರ ಈ ವಿಷಯ ನನಗೆ ಗೊತ್ತಿಲ್ಲ. ಚಿನ್ನದ ವ್ಯಾಪಾರ ಎಂಥ ವಿಷಯ ವ್ಯಾಪಾರ ನನಗೆ ಗೊತ್ತಿಲ್ಲ. ವ್ಯವಹಾರ ಅಂತಂದಾಗ ಅವ್ರು ಏನಾದರೂ ಹೇಳಿದ್ರು ನಿಮ್ಮ ಹತ್ರ ಇಂಥ ವ್ಯವಹಾರ ಮಾಡಿ? ಇಲ್ಲ ಅವ್ರು ಡ್ರೈವರ್ ಆಗಿ ಜಾಸ್ತಿ ಗಾಡಿಯಲ್ಲಿ ಹೋಗ್ತಾಯಿದ್ರು. ಎಂತ ಹೇಳ್ತಾ ಇರಲಿಲ್ಲ. ಈಗ ಇಸಾಕ್ ಅವರ ಮನೆಯ ಪರಿಸ್ಥಿತಿ, ಮನೆಯ ನಡವಿಟ್ಟಿದ್ದಾರೆ, ಎಲ್ಲವೂ ಕೂಡ ಕಳ್ಕೊಂಡಿದ್ದಾರೆ. ಏನು ಹೇಗಿದೆ ಪರಿಸ್ಥಿತಿ? ಏನು ಪ್ರಯೋಜನ ಇಲ್ಲ. ಅವರು ಹೆಂಡತಿ ಮಕ್ಕಳು ಮನೆಯಲ್ಲೇ ಅಳ್ತಾ ಇದು ಮಾಡ್ತಾಯಿದ್ದಾರೆ. ತುಂಬ ಸಾಲದಲ್ಲಿದ್ದೇನೆ. ನಾನು ಖರ್ಚು ಇದು ಮಾಡ್ತಾ ಮನೆಗೆ ಇದೆಲ್ಲ ನಾನು ಹಾಕ್ತಾ ಕೊಡ್ತಾ ಇದ್ದೇನೆ. ತುಂಬ ಇದು ಮಾಡಿ ತುಂಬ ಇದರಲ್ಲಿ ವ್ಯವಸಾಯದಲ್ಲಿ ಇದ್ದಾರೆ. ಹಾಗಾದರೆ ಈಗ ನೀವು ಒಂದು ಹೇಳಿದ್ದು ಅವರಿಗೆ ಬಟ್ಟೆಯನ್ನು ಕೊಟ್ಟರಿ, ಅದನ್ನು ಸಾಹುಲ್ ತಗೊಂಡು ಹೋದ? ಸಾಹುಲಲ್ಲ, ಯಾರು ತಗೊಂಡು ಹೋದ ಗೊತ್ತಿಲ್ಲ. ಅದು ಅಲ್ಲಿ ಸಾಹುಲ್ ಹೆಸರು ಹೇಳಿ ಅಂಗಡಿಯಲ್ಲಿ ಕೊಡಿ ಅಂತ ಹೇಳಿದರೆ. ಅವ್ರು 3 ಜನ ಒಟ್ಟಿಗೆ ಹೋಗಿದ್ದಾರೆ. ಹಾಗಾದರೆ 3 ಜನ ಒಟ್ಟು ಹೋಗಿರಬೇಕು. ಆ ಹೆಸರು ಅಂತ ಹೇಳಿ ಸಾಹುಳುದಂಥ ಹೆಸರಿಗೆ ಹೇಳಿ ಕೊಡಿ ಅಂತ ಹೇಳಿದ್ರು ಅಷ್ಟೇ. ಬೇರೆ ವಿಷಯ ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಫೋನ್ ಮಾಡಿದರು, ಅದು ನನಗೆ ಬಟ್ಟೆ ಸಿಕ್ಕಿದೆ, ಅದು ಜನ ಅಲ್ಲಿ ತಂದು ಕೊಡ್ತಾರಂತೆ ಅಷ್ಟೇ ಹೇಳಿದ್ದಾರೆ, ಕಳಿಸಿಕೊಡ್ತಾರಂತೆ. ನೀವು ಕಡೆಯದಾಗಿ ಮಾತಾಡಿದ್ದು? ಕಡೆಯ ಮಾತಾಗಿ ಗುರುವಾರ ಒಂದು ಸಾಧಾರಣ 4-5 ಗಂಟೆಗೆ ನನ್ನ ಹತ್ರ ಒಂದು 5,000 ರೂಪಾಯಿ ಅದು ಮದ್ದರ ಅಕೌಂಟ್ಗೆ ಕೊಡು ಅಂತ ಹೇಳಿದರು. ನಾನು ಆಯಿತು ಬಾವ ನಾನು ಕೊಡ್ತೇನೆ. ಅವತ್ತೇ ರಾತ್ರಿ ಅವ್ರು ಮಾಡಿರೋದು? ಅವತ್ತೇ ರಾತ್ರಿ ಮನೆ ನನ್ನ ತಂಗಿ ಹತ್ರ ಒಂದು 9:30ಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಇದೇ ವಿಷಯ, ನಾನು ಬರ್ತೇನೆ, ನಾನು ತುಂಬ ಇದೆ, ನನಗೆ ಹಣ ಕೊಡ್ತೇನೆ, ನಾನು ಖಂಡಿತ ನಾನು ಬರ್ತೇನೆ ಅಂತ ಹೇಳಿದ್ದಾರೆ ಅಂತ. ಇಷ್ಟೇ ವಿಷಯ. ಇದು ಇಸಾಕ್ ಅವರ ಭಾವ ಹೇಳ್ತಿರುವಂಥದ್ದು. ಮನೆಯನ್ನು ಅಡವಿಟ್ಟರು, ಮನೆಯ ಹೆಂಡತಿ ಮಕ್ಕಳ ಚಿನ್ನವನ್ನು ಅಡವಿಟ್ಟು 35 ಲಕ್ಷಕ್ಕೂ ಅಧಿಕ ಹಣವನ್ನು ತೆಗೆದುಕೊಂಡು ಹೋದರು. ನಾನು ನಿಮ್ಮ ಹತ್ರ ಇನ್ನೊಂದು ಕೇಳಬೇಕು, ಹೀಗೆ ಬರುವಂಥವ್ರು, ಹೀಗೆ ಮಾತಾಡುವಂಥವ್ರು, ಹೀಗೆ ಮಾತಾಡಿ ಮೋಸ ಮಾಡುವಂಥವ್ರ ಬಗ್ಗೆ ಎಷ್ಟು ಎಚ್ಚರದಿಂದ ಇರಬೇಕು? ಜನಕ್ಕೆ ಏನು ಹೇಳ್ತೀರಿ? ನಾನು ಒಂದು ದಿವಸ ಮನೆಯಲ್ಲಿ ಇದ್ದಾಗ 2-3 ಜನ ಅವ್ರ ಜೊತೆಯಲ್ಲಿ ಬಂದಿದ್ದರು. ಆಗ ನಾನು ಹೇಳಿದೆ, ಎಂಥ ಭಾವ ಇದು ಯಾರು? ನಾನು ಅವತ್ತು ರಾತ್ರಿ ಮನೆಯಲ್ಲಿ ಹೊರಟದೆ, ಎಂಥ ವಿಷಯ ಅಂತ ನಾನು ಹೇಳಿದೆ. ಜನವನ್ನು ಈ ಮನೆಗೆ ಕಾಲಿಡಬಾರ್ದು, ಇವತ್ತೇ ಲಾಸ್ಟ್ ಮಾಡಬೇಕು. ಇವತ್ತಿನ ನಂತರ ಈ ಮನೆಯಲ್ಲಿ ಯಾರನ್ನು ಕರ್ಕೊಂಡು ಬರಬಾರ್ದು. ಹೊರಗಿನವರು, ನಮ್ಮ ಊರಿನವರಲ್ಲ, ಕರ್ಕೊಂಡು ಬಂದು ಮನೆಯಲ್ಲಿ ಈ ಥರ ಇರಬಾರ್ದು. ಮತ್ತು ನಾನು ಭಾವನಿಗೆ ಬೈದೆ, ಅವನಿಗೆ ಸಿದ್ದಿಗೆ ಬೈದೆ, ಎಲ್ಲರಿಗೆ ಬೈದೆ. ನಾನು ಬೈದು ಅಲ್ಲಿಂದ ಅದರ ನಂತರ ಮನೆಗೆ ಯಾರನ್ನು ಕರ್ಕೊಂಡು ಬರಲಿಲ್ಲ. ಸಾಧಾರಣ 1-1.5 ತಿಂಗಳಿತ್ತು ಈ ವಿಷಯ ಹೇಳಿ. ಅದರ ನಂತರ ಯಾರನ್ನು ಇದು ಮಾಡಲಿಲ್ಲ ಅವರು. ಅದೇ ಲಾಸ್ಟು. ಅದಕ್ಕೆ ಹೇಳಿ ನಾನು ಎಲ್ಲಿ ಹೋಗೋದಿಲ್ಲ ಆ ಥರ ಅಂತ, ಇದೇ ಥರ ಅಂತ ಹೇಳಿದ್ರಿಂದ ಬೇರೆ ವಿಷಯ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಒಂದು ಸ್ವಲ್ಪ ದಿವಸ ಕೆಲಸದಲ್ಲಿ ಬರ್ತಾಯಿದ್ರು. ನಾನು ನಿಂತರೆ ಸಾಕು, ನಾನು 1,000 ರೂಪಾಯಿ ಕೊಡ್ತೇನೆ ನಿಮಗೆ ಹಾಗೆ ಅಂತ. ಅವ್ರು 1 ಸಲ 2 ಸಲ ಬರ್ತಾರೆ, 2 ಸಲ ಹೋಗ್ತಾರೆ, ಅವರಷ್ಟೇ. ಮತ್ತೆಂತಿಲ್ಲ, ಸುದ್ದಿಲ್ಲದೆ ಹೋಗ್ತಾರೆ ಅಷ್ಟೇ. ಅದಲ್ಲದೆ ನಾನು ಟಿಂಬರ್ ವ್ಯಾಪಾರ ಮಾಡ್ತೇನೆ. ಅವ್ರಿಗೆ ಒಂದೇ ಮಗಳು. ಅವರು ಇಲ್ಲಿ 2 ವರ್ಷ ಆಯ್ತು ಮದುವೆ ಆಗಿ. 2 ವರ್ಷ ಆಗಿದೆ. ಇದು ಇಸಾಕ್ ಅವರ ಭಾವನ ಮಾತು. ಮನೆಯ ಕಷ್ಟವನ್ನು ನಿವಾರಿಸಬೇಕು, ಯಾವುದೋ ಒಂದು ವ್ಯಾಪಾರ ಮಾಡ್ತೇನೆ ಅಂತ ಅಂದ್ಕೊಂಡಿದ್ರು. ಒಂದಷ್ಟು ಜನ ಮನೆಗೆ ಬರ್ತಾಯಿದ್ರು, ಮನೆಗೆ ಬಂದು ವ್ಯವಹಾರದ ಬಗ್ಗೆ ಮಾತಾಡ್ತಿದ್ರು. ಮಾತಾಡ್ತಾ ಇವರದ್ದು ಒಂದು ಮನೆಯನ್ನು ಅಡಬಿಟ್ಟು, ಚಿನ್ನವನ್ನು ಅಡಬಿಟ್ಟು, ಹಣವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸುರಿದಿದ್ದಾರೆ. ಹಣವನ್ನು ಕೊಡುವುದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವ್ರ ಹತ್ರ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾಯಿದ್ರು. ಅಂತೂ ಇಂತೂ ಆ ವ್ಯವಹಾರದಲ್ಲಿ ಇವರು ಸೋತಿದ್ದು ಮಾತ್ರ ಅಲ್ಲ, ಇವರನ್ನು ಸೋಲಿಸಿದ್ದಾರೆ ಕೂಡ. ಅಲ್ಲಿ ಆ ನಂತರ ಆದಂಥ ಘಟನೆಯ ಬಗ್ಗೆ ಮನೆಯವರಿಗೆ ಶಾಕ್ ಆಗಿದೆ. ಮನೆಯವರು ಈ ರೀತಿಯೂ ಮಾಡ್ತಾರೆ ಅನ್ನುವಂತಹ ಆಘಾತಕ್ಕೆ ಒಳಗಾಗಿದ್ದಾರೆ. ಅವರ ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಎಲ್ಲರೂ ಕೂಡ ಆಘಾತದಲ್ಲಿದ್ದಾರೆ ಅನ್ನುವಂಥ ಮಾತನ್ನು ಅವರ ಭಾವ ಹೇಳ್ತಿದ್ದಾರೆ. ಸಂದೀಪ್ ಶೆಟ್ಟಿ ಮತ್ತು ನಿಶಾನ್ ಬಂಗೇರ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.